ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕಾಗಿ ಕೇಳಿಕೊಡ್ತೇನೆ. ಕುಮಾರಿ ಚಿನ್ಮಯ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ನಮ್ಮ ನಮಸ್ಕಾರ. ನಮ್ಮ ನಮಸ್ಕಾರ. ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ರೋಟರಿ ಸಮುದಾಯ ದಳ ಕೊಲ್ಲಿಯ ಇದರ ಅಧ್ಯಕ್ಷರಾದ ಶ್ರೀ ಆನಂದ್ ಮಾಲೇರ್ಕೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಇಂದು ಹೆಚ್ಚಿನ ಈ ಲಸಿಕಾ ನಿಯಂತ್ರಣ ಶಿಬಿರವನ್ನು ಶ್ರೀ ಶಾರದೋತ್ಸವ ಸಮಿತಿ ಕೊಲ್ಲಿಯಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ರೋಟರಿ ಕ್ಲಬ್ ಮಂಗಳೂರದ ಅಧ್ಯಕ್ಷರಾದಂಥ ಪ್ರಕಾಶ್ ರೊಟೇರಿಯನ್ ಜಯರಾಮ್ ಶೆಟ್ಟಿ ಅವರನ್ನು ನಾನು ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯದರ್ಶಿಯಾದಂತಹ ರೊಟೇರಿಯನ್ ಜಯರಾಮ್ ಶೆಟ್ಟಿ ಇದ್ದಾರೆ, ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇದ್ದಾರೆ ರೋಟರಿ ಕ್ಲಬ್ ಇದರ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ವಿನೋದ್ ಕುರ್ವಾ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಪ್ರಕಾಶ್ ಶೇಟ್ ಅಧ್ಯಕ್ಷರು ಶ್ರೀ ಸಾರ್ವಜನಿಕ ಶಾರದೋತ್ಸವ ಸಮಿತಿ ಕೊಲ್ಯ ಇದರ ಅಧ್ಯಕ್ಷರಾದ ಪ್ರಕಾಶ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಯುಐ ಶ್ರೀಪತಿ ಘಟಕದ ಅಧ್ಯಕ್ಷರಾದಂತಹ ಲತೀಶ್ ಎಂ ಸಂಕಲ್ಕಿ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಮಿಸ್ಟರ್ ಚಾರ್ಲ್ಸ್ ಪ್ರೆಸಿಡೆಂಟ್ ಆ್ಯನಿಮಲ್ ಕೇರ್ ಟ್ರಸ್ಟ್, ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಮಮತಾ ರಾವ್ ಆ್ಯನಿಮಲ್ ಕೇರ್ ಟ್ರಸ್ಟ್ ಇದರ ಅಡ್ವೈಸರಿ ಬೋರ್ಡ್ ಮೆಂಬರ್ ಆಗಿರುವಂಥ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಶ್ರೀ ದೀಕ್ಷಾ ನಮ್ಮ ಜೊತೆ ಇದ್ದಾರೆ, ವೆಟನರಿ ಡಾಕ್ಟರ್. ಹಾಗೂ ನಮ್ಮ ಜೊತೆ ಎಲ್ಲ ಆ್ಯನಿಮಲ್ ಟ್ರಸ್ಟ್ ಕೇರ್ನ ವಾಲಂಟಿಯರ್ಸ್ ಮೆಂಬರ್ಸ್, ಹಾಗೆಯೇ ರೋಟರಿ ಕ್ಲಬ್ ಮಂಗಳೂರದ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರೋಟರಿ ಸಮುದಾಯ ದಳದ ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಹಾಗೂ ಶ್ರೀ ಶಾರದೋತ್ಸವ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧುಗಳನ್ನು ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಹಾಗೆ ಮೀಡಿಯಾದ ಹೊಸಬರೆಲ್ಲ ಮೀಡಿಯಾ ಮಾಧ್ಯಮದವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅಬ್ಬಕ್ಕಾಚಾರ್ಯನ್ನ ಶಶಿಧರ್ ಬಯಸ್ ನಮ್ಮ ಜೊತೆ ಇದ್ದಾರೆ, ಅವರನ್ನೆಲ್ಲರನ್ನು ಸ್ವಾಗತಿಸ್ತಾ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಧನ್ಯವಾದ. ಶ್ರೀ ಆನಂದ್ ಮಲಯರ್ಕೋಡಿ ಇವರಿಗೂ ಸ್ವಾಗತವನ್ನು ಬಯಸುತ್ತಾ, ಇದೀಗ ಇಂದಿನ ಶಿಬಿರದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಲಿ ಇದರ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಶೆಟ್ಟಿಯವರಲ್ಲಿ ಕೇಳಿಕೊಳ್ತಾರೆ. ಹಾಗೂ ಯುವವಾಹಿನಿ ಡಿಜಿಟಲ್ ಪುಣ್ಯ ಘಟಕ ಅನಿಮಲ್ ಕೇರ್ ಮಂಗಳೂರು ಇದರೊಂದಿಗೆ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿ ಸದಸ್ಯರಿಗೂ ಈ ಒಂದು ಕಾರ್ಯಕ್ರಮ ರೋಟರಿ ಕ್ಲಬ್ ವತಿಯಿಂದ ಸುಮಾರು 21 ವರ್ಷಗಳ ನಿರಂತರ ಸೇವೆ ಇಲ್ಲಿ ನಡೀತಾ ಇದೆ. ಈ ಒಂದು ನಮ್ಮ ಸಾರ್ವಜನಿಕ ಶಾರದಾ ಸಮಿತಿಯ ಉತ್ಸವದ ಪೂರ್ವಭಾವಿಯಾಗಿ ನಡೆಯುವಂಥ ಕಾರ್ಯಕ್ರಮ ಇದು. ಮೂಕ ಪ್ರಾಣಿಗಳಿಗೆ ಒಂದು ಚಿಂತನಾತ್ಮಕವಾದಂಥ ಒಂದು ಸಮೂಹ ಇದರಲ್ಲಿ ಮಾಡುವಂಥ ಕಾರ್ಯಕ್ರಮ. ಇದಕ್ಕೆಲ್ಲರೂ ಹೂಗೊಟ್ಟು ಸಾರ್ವಜನಿಕರೆಲ್ಲ ಬಂದು ನಮಗೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ಅದೇ ರೀತಿ ಮಾಡುವಂಥ ಉಷ್ಣ ನಿಯಂತ್ರಣ ಲಸಿಕಾ ಶಿಬಿರ ಇದು ಎಷ್ಟು ಮಟ್ಟಿಗೆ ಫಲಕಾರಿ ಆಗ್ತದೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾದಂಥ ವಿಷಯ. ಆ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಸಾಕಿನ
ಲಸಿಕಾ ಶಿಬಿರ ಹಾಗೂ ದೇಶಿ ನಾಯಿ ಹಾಗೂ ಬೆಕ್ಕಿನ ಮರಿಗಳ ಉಚಿತ ದತ್ತು ಕೊಡುವ ಶಿಬಿರ ಸಹ ಇವರೊಂದಿಗಿದೆ. ಎಲ್ಲರಿಗೂ ನಾವು ಕೈಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳೂರ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಸಿ ಈಗ ಇನ್ನು ಮಧ್ಯಾಹ್ನ 1 ಗಂಟೆವರೆಗೆ ಈ ಕಾರ್ಯಕ್ರಮ ನಿರಂತರ ನಡೀತಾ ಇದೆ. ಎಲ್ಲ ಪರಿಸರದ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಂತ ಹೇಳಿ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ನಿಕಟೇಶ್ವರ ಇದರ ಭಾಗ ವಿನಂತಿ ಮಾಡ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಮ್ಮ ಪರವಾಗಿ ಧನ್ಯವಾದ ಸಲ್ಲಿಸ್ತಾ 2 ಮಾತು ಮುಗಿಸ್ತೇನೆ. ಹಾಗೆ ಮಾಧ್ಯಮದವರಿಗೂ ಎಲ್ಲ ಮಿತ್ರ ಸ್ನೇಹಿತರಿಗೂ ಹೊಂದಿಸ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಶಾರದಮ್ಮ. ಇಂದಿನ ಈ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ರೋಟರಿ ಸಮುದಾಯದ ಕೊಳ್ಳಿ ಸೋಮೇಶ್ವರ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಕೊಲ್ಲಿಯ ಹಾಗೂ ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ಇದರ ಎಲ್ಲ ಪದಾಧಿಕಾರಿಗಳು, ನಮ್ಮ ರೋಟರಿ ಮಿತ್ರರು, ಅಲ್ಲದೆ ನಮ್ಮ ಶಾರದಾ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಹಾಗೆ ನಮ್ಮ RCC ಅಧ್ಯಕ್ಷರಾದ ನಮ್ಮ ಆನಂದ್ ಹಾಗೂ ನಮ್ಮ ಎನಿಮಲ್ ಟ್ರಸ್ಟ್ ವೈದ್ಯರಿರ್ಬೋದು, ಅವರ ಸಹೋದರರಿರ್ಬೋದು, ಅಲ್ಲಿ ಬೇರೆ ಎಲ್ಲ ನಮ್ಮ ಸಮಾಜ ಬಾಂಧವರೇ, ಇನ್ನು ನಮ್ಮ ಈ ಒಂದು ಉಚಿತ ಲಸಿಕೆ ಈ ನಾಯಿಗಳಿಗೆ ಒಂದು ಮತ್ತು ಬೆಕ್ಕು ನಮ್ಮ ಈ ಪೆಟ್ ಅನಿಮಲ್ಸ್ ಏನು ಹೇಳ್ತೇವೆ ನಾವು, ಈ ಮನೆ ನಮ್ಮ ಈ ಅಭಿನವ ಸಂಬಂಧ ಈ ಪ್ರಾಣಿಗಳೊಟ್ಟಿಗೆ, ಇದು ಮನುಷ್ಯರೊಟ್ಟಿಗೆ ಬದುಕುವಂತಹ ಒಂದು ಪ್ರಾಣಿಗಳು. ಇದಕ್ಕೆ ಒಂದು ನಮ್ಮ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೇವೆ. ಏನಾದರೂ ಹೆಚ್ಚಿಗೆ ಮೊದಲೇ ನಾವೊಂದು ಲಸಿಕೆ ಕೊಟ್ಟಲ್ಲಿ ನಮ್ಮ ಒಂದು ರೋಗ ಹರಡುವುದು ಒಂದು ಕಚ್ಚಿದರೆ ಕೂಡ ಏನು ಆಗದ ಹಾಗೆ ತಲುಪುವಂಥ ಈ ಒಂದು ಲಸಿಕಾ ಶಿಬಿರವನ್ನು ನಮ್ಮ ಈ ಎಲ್ಲ ಸಮಾಜದ ಸಂಘಟನೆಗಳು ಸೇರಿ ಮಾಡಿದ್ದಕ್ಕೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅದಲ್ಲದೆ ಈ ಒಂದು ಉಚಿತ ಲಸಿಕೆ ಈ ಮುತ್ತು ನಾಯಿ ಇರ್ಬೋದು, ಕಡಿತ ಇರಬಹುದು, ಏನಾದರೂ ಆಗುವುದಕ್ಕೆ ಈ ಒಂದು ಪ್ರಿವೆನ್ಷನ್ ಮಾಡಬೇಕಾಗಿ ಇದಕ್ಕೆ ಹೆಚ್ಚಿನ ಸಮಾಜ ಬಾಂಧವರು ನಮ್ಮ ಹಳ್ಳಿಯ ಪರಿಸರದಲ್ಲಿ 21 ವರ್ಷದಿಂದ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಅವರು ಈ ಒಂದು ನಮ್ಮ ಈ ಸಭೆ ಏನಿದೆ ಇದರ ಪ್ರಯೋಜನವನ್ನು ಪಡೆದುಕೊಂಡು ಈ ಸಮಾಜದ ಶಾಂತಿಗಾಗಿ ಒಳ್ಳೆಯತನಕ್ಕಾಗಿ ನಮ್ಮೊಟ್ಟಿಗೆ ನೀವು ಸದಾ ನಿಂತು ಈ ಒಂದು ಸೌಲಭ್ಯವನ್ನು ಸ್ವೀಕರಿಸಿ, ಅದಲ್ಲದೆ ನಮ್ಮ ಈ ಪ್ರಾಣಿಗಳ ದತ್ತು ಕೊಡೋ ಕಾರ್ಯಕ್ರಮ ಕೂಡ ಇದೆ. ನಮ್ಮ ಈ ಪ್ರಾಣಿಗಳಲ್ಲಿ ಬಹಳಷ್ಟು ಜನಗಳಿಗೆ ಪ್ರೀತಿ ವಿಶ್ವಾಸ, ಈ ಬೆಕ್ಕಿರ್ಬೋದು, ನಾಯಿ ಇರ್ಬೋದು, ಈ ದನಕರುಗಳ ಹಾಗೆ ಇದು ನಮ್ಮೊಡನೆ ಬದುಕುವುದು ಕೂಡ ನಮಗೊಂದು ಬದುಕಿನಲ್ಲಿ ಸಮಾಜದಲ್ಲೇ ಒಂದು ಸಂತೋಷ. ಇಂಥ ಒಂದು ಲಸಿಕಾ ಶಿಬಿರ ದತ್ತು ಸ್ವೀಕಾರದ ಒಂದು ಶಿಬಿರವನ್ನು ನಡೆಸಿದ್ದಾರೆ. ಎಲ್ಲ ಸಮಾಜ ಸಂಘಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಸಮಾಜ ಉತ್ತಮವಾಗಿ ಆದಷ್ಟು ಅಭಿವೃದ್ಧಿ ಪಥವಾಗಿ ಇನ್ನು ಮುಂದಕ್ಕೆ ಚಲಿಸಲಿ ಅಂತ ಹೇಳ್ತಾ ನಮ್ಮ ಈ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಪರವಾಗಿ ಎಲ್ಲ ಸಂಘಟನೆಗಳಿಗೆ, ಶಿಬಿರಾರ್ಥಿಗಳಿಗೆ, ಇಲ್ಲಿ ಭಾಗವಹಿಸಿದ ಎಲ್ಲ ಸಮಾಜ ಬಾಂಧವರಿಗೆ ನನ್ನ ಶುಭ ಹಾರೈಕೆ. ಥ್ಯಾಂಕ್ ಯು, ಧನ್ಯವಾದಗಳು. ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಬೇಕಾಗಿ ಎನಿಮಲ್ ಕೇರ್ ಟ್ರಸ್ಟ್ನ ಅಡ್ವೈಸರಿ ಬೋರ್ಡ್ ಮೆಂಬರ್ ಆಗಿರುವ ಮಮತಾ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮನ್ನು ಇಲ್ಲಿ ಆಗಮನಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು 2 ವಿಷಯಗಳನ್ನ ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ ಇವತ್ತು. ಒಂದು ಏನಂದರೆ, ಅಫ್ಕೋರ್ಸ್ ನೀವೆಲ್ಲ ಇದು ಲಸಿಕೆಗಳಿಗೆ ಬಂದಿದ್ದೀರಾ, ದಯವಿಟ್ಟು ಅದನ್ನು ಮಾಡಿಸಿ, ಅದು ಒಳ್ಳೆಯದು. ನಮ್ಮ ಡಾಕ್ಟ್ರ್ ಅದ್ರ ಬಗ್ಗೆ ಮಾತಾಡ್ತಾರೆ. 2ನೇ ವಿಷಯ ಏನಂದರೆ, ನಮ್ಮದು ದತ್ತು ಕೊಡುವ ಒಂದು ಶಿಬಿರ ನಡೆಸ್ತಾ ಇದ್ದೇವೆ. ಇದು ನಮ್ಮ ದೇಸಿ ನಾಯಿಗಳು, ಅಂದರೆ ರೆಸ್ಕ್ಯೂಡ್ ಇಂಡಿಯನ್ ಆ್ಯನಿಮಲ್ಸ್, ಇವುಗಳನ್ನ ನಾವು ರೆಸ್ಕ್ಯೂ ಮಾಡಿ ಫುಲ್ಲು ಅದಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟು ಇಲ್ಲಿ ತಂದಿದ್ದೇವೆ. ದಯವಿಟ್ಟು ಅದನ್ನು ದತ್ತು ತಗೊಳ್ಳಿ, ಒಂದು ಒಳ್ಳೆ ಮನೆ ಕೊಡಿ. ಹಣ ಕೊಟ್ಟು ಪ್ರಾಣಿಗಳನ್ನ ಕೊಂಡ್ಕೊಳ್ಳೋ ಬದಲು ನಮ್ಮ ಪ್ರಾಣಿಗಳಿಗೇ ನೀವು ಮನೆ ಕೊಡಿ ಅಂತ ನಾವು ಕೇಳ್ಕೊಳ್ತೇವೆ. ಆಮೇಲೆ ಈ ಮನೆ ಕೊಟ್ಟಾಗ ಅವುಗಳು ಸ್ವಲ್ಪ ದೊಡ್ಡದಾದಾಗ ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿಸ್ಬೇಕಾಗ್ತದೆ. ಈ ಪ್ರಾಣಿಗಳು ನಮಗೆ ದಾರಿಯಲ್ಲಿ ಸಿಗೋದೇನಕ್ಕಂದರೆ, ಮನೆಯವರು ತಂದು ಮಾರ್ಕೆಟಲ್ಲಿ ಎಲ್ಲ ಕಡೆ ಬೆಕ್ಕು ಮರಿ, ನಾಯಿ ಮರಿಗಳನ್ನ ಬಿಸಾಕ್ತಾರೆ. ಎವ್ರಿ ಡೇ ನಮಗೆ ಒಂದು ಡಜನ್ಸ್ ಆಫ್ ಕಾಲ್ಸ್ ಬರ್ತದೆ, ಮರಿಗಳು ಇಲ್ಲಿದೆ ಅಲ್ಲಿದೆ ಫುಲ್ಲು ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆ ಬಿಸಾಕ್ತಾರೆ. ಇದರಿಂದಾಗಿ ದಾರಿ ನಾಯಿಗಳು ಜಾಸ್ತಿ ಆಗ್ತದೆ, ರೇಬೀಸ್ ಜಾಸ್ತಿ ಆಗ್ತದೆ, ಆಮೇಲೆ ಸಫರಿಂಗ್ ಜಾಸ್ತಿ ಆಗ್ತದೆ, ತುಂಬ ಪ್ರಾಬ್ಲಮ್ಸ್ ಆಗ್ತದೆ, ನಮಗೆ ಪ್ರಾಬ್ಲಮ್ಸ್ ಆಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ, ನಮ್ಮ ಪ್ರಾಣಿಗಳನ್ನ ನಾವು ದತ್ತು ತಗೋಬೇಕು, ಹಣ ಕೊಟ್ಟು ತಗೊಳ್ಳೋ ಬದಲು. 2ನೇದಾಗಿ ಅದಕ್ಕೆ ಲಸಿಕೆಗಳನ್ನ ಕೊಡಬೇಕು. ನಾವು ಫುಲ್ ಲಸಿಕೆ ಕೊಟ್ಟಿರ್ತೇವೆ. 3ನೇದಾಗಿ
ಅದರಿಂದಾಗಿ ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿಸ್ಬೇಕು. ಅದರಿಂದಾಗಿ ಅದು ಮರಿ ಹಾಕುವುದಿಲ್ಲ, ಲೈಫ್ ಲಾಂಗು ಚೆನ್ನಾಗಿರ್ತದೆ. ಸೊ ಅದನ್ನು ನಾವು ಹೇಳ್ಕೊಂಡು ಇವತ್ತು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್. ಧನ್ಯವಾದಗಳು. ಇದೀಗ ಶಿಬಿರದ ಕುರಿತಾಗಿ ಡಾಕ್ಟರ್ ಶ್ರೀ ದೀಕ್ಷಾ ಇವರು ಒಂದೆರಡು ಮಾತುಗಳನ್ನ ಕೇಳಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಹುಚ್ಚುನಾಯಿ ನಿಯಂತ್ರಣ ಲಸಿಕಾ ಶಿಬಿರ ಮತ್ತು ದೇಸಿ ನಾಯಿ ಹಾಗೂ ಬೆಕ್ಕಿನ ಮರಿಗಳ ಉಚಿತ ಸ್ವೀಕಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ರೇಬಿಸ್ ಅನ್ನುವುದು ವೈರಾಣುವಿನಿಂದ ಬರುವ ಖಂಡಿತವಾಗಿ ಮರಣವನ್ನುಂಟು ಮಾಡುವ ಗಂಭೀರವಾದ ಕಾಯಿಲೆ. ಇದೊಂದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಸಾಂಕ್ರಾಮಿಕ ರೋಗ. ಸೋಂಕಿತ ಪ್ರಾಣಿಯು ಮನುಷ್ಯ ಅಥವಾ ಇತರ ಪ್ರಾಣಿಗಳನ್ನು ಕಚ್ಚಿದಾಗ ಅಥವಾ ಗೀಚಿದಾಗ ಇದು ಹರಡುತ್ತದೆ. ಹಾಗೆ ರೇಬಿಸ್ನಿಂದ ಬಳಲುತ್ತಿರುವ ಪ್ರಾಣಿಗಳ ಸಲೈವ ಅಂದರೆ ಲಾಲಾರಸ ಕಣ್ಣು, ಬಾಯಿ ಅಥವಾ ಮೂಗಿನೊಂದಕ್ಕೆ ಸಂಪರ್ಕಕ್ಕೆ ಬಂದರೆ ಕೂಡ ರೇಬಿಸ್ ಹರಡುತ್ತದೆ. ರೇಬಿಸ್ ಜಾಸ್ತಿಯಾಗಿ ನಾಯಿ ಮತ್ತು ಬೆಕ್ಕುಗಳಿಂದ ಹರಡುತ್ತದೆ. ಇನ್ಕ್ಯುಬೇಷನ್ ಪೀರಿಯಡ್ ಸಾಮಾನ್ಯವಾಗಿ 10 ದಿನಗಳಿಂದ 6 ತಿಂಗಳವರೆಗೆ. ಆದರೆ ಕೆಲವೊಂದು ದೇಶಗಳಲ್ಲಿ 19 ದಿನಗಳಿಂದ 19 ವರ್ಷಗಳ ಕಡೆಗೆ ಕೂಡ ಈ ಇನ್ಕ್ಯುಬೇಷನ್ ಪೀರಿಯಡ್ ಅನ್ನೋದು ದಾಖಲಾದ ಮಾಹಿತಿ ಇದೆ. ರೇಬಿಸ್ ಬೇನಿನ ಉರಿಯೂತ ಉಂಟು ಮಾಡುತ್ತದೆ, ಅಂದರೆ ರೇಬಿಸ್ ಕಾಸಸ್ ಮೆನಿಂಜೈಟಿಸ್. ಈ ರೇಬಿಸ್ ರೋಗದ ಮನುಷ್ಯರಲ್ಲಿ ಕಂಡುಬರುವ ಲಕ್ಷಣಗಳೇನೆಂದರೆ ಜ್ವರ, ವಾಂತಿ, ವಾಕರಿಕೆ, ಹೈಪರ್ ಎಕ್ಸೈಟೇಬಿಲಿಟಿ, ದೇಹದ ಭಾಗಗಳನ್ನು ಚಲಿಸಲು ಅಸಮರ್ಥತೆ, ಗೊಂದಲ ಹಾಗೂ ಅನ್ಕಾನ್ಷಿಯಸ್ನೆಸ್. ಎಲ್ಲಕ್ಕಿಂತ ಮಿಗಿಲಾಗಿ ಹೈಡ್ರೋಫೋಬಿಯಾ ಅಂದರೆ ನೀರಿನ ಭಯ ಮನುಷ್ಯರಲ್ಲಿ ಕಂಡುಬರುತ್ತದೆ. ರೇಬಿಸ್ನಿಂದ ನಾಯಿಯಲ್ಲಿ ಕಂಡುಬರುವ ರೋಗ ಲಕ್ಷಣಗಳೇನೆಂದರೆ ಬೊಗಳುವಿಕೆಯಲ್ಲಿ ಬದಲಾವಣೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ಆಹಾರ ತಿನ್ನದೇ ಇರುವುದು, ಅಸಹಜ ವಸ್ತುಗಳನ್ನು ತಿನ್ನುವುದು, ಜ್ವರ, ವಾಂತಿ, ಅತಿಯಾದ ಜೊಲ್ಲು ಸುರಿಸುವಿಕೆ, ಕೆಳಗಡೆ ದವಡೆಯ ಪ್ಯಾರಲಿಸಿಸ್, ಆತಂಕ, ಚಡಪಡಿಕೆ, ಮೈನಡುಕ, ಹೈಡ್ರೋಫೋಬಿಯಾ ಅಂದರೆ ನೀರಿನ ಭಯ ನಾಯಿಗಳಲ್ಲಿ ಕಂಡುಬರುವುದಿಲ್ಲ. ನಾಯಿಗಳಲ್ಲಿ ರೇಬಿಸ್ 2 ವಿಧದಲ್ಲಿ ಕಂಡುಬರುತ್ತದೆ. ಮೊದಲನೇದು ಡಂಪ್ ಫಾರ್ಮ್, ಇದನ್ನು ಪ್ಯಾರಾಲಿಟಿಕ್ ಫಾರ್ಮ್ ಎಂದು ಕೂಡ ಹೇಳುತ್ತೇವೆ. ಇದರಲ್ಲಿ ನಾಯಿಗಳು ಶಾಂತ ರೀತಿಯ ನಡವಳಿಕೆಯನ್ನು ತೋರುತ್ತವೆ. ಇನ್ನೊಂದು ಫ್ಯೂರಿಯಸ್ ಫಾರ್ಮ್, ಇದರಲ್ಲಿ ನಾಯಿಗಳು ಆಕ್ರಮಣಕಾರಿ ನಡವಳಿಕೆಯನ್ನು ತೋರುತ್ತವೆ. ರೋಗ ಲಕ್ಷಣಗಳು ಕಂಡುಬಂದಂತಹ 5 ರಿಂದ 7 ದಿವಸಗಳಲ್ಲಿ ಸಾವು ಬರುತ್ತದೆ. ಇಲ್ಲಿ ಸಾವು ರೆಸ್ಪಿರೇಟರಿ ಅರೆಸ್ಟ್ ಅಂದರೆ ಉಸಿರಾಟ ನಿಲ್ಲುವುದರಿಂದ ಉಂಟಾಗುತ್ತದೆ. ಇನ್ನು ರೇಬಿಡ್ ಬೆಕ್ಕುಗಳಲ್ಲಿ ಕಂಡುಬರುವಂತಹ ಸಾಮಾನ್ಯ ರೋಗ ಲಕ್ಷಣಗಳು ಏನೆಂದರೆ ಆಕ್ರಮಣಶೀಲತೆ, ಸ್ಪರ್ಶ ಮತ್ತು ಶಬ್ದಕ್ಕೆ ಸೂಕ್ಷ್ಮತೆ, ಅತಿಯಾದ ಜೊಲ್ಲು ಸುರಿಸುವಿಕೆ, ನಾಯಿ ಅಥವಾ ಮನುಷ್ಯನ ಮೇಲೆ ದಾಳಿ ಮಾಡುವುದು. ಹಾಗೆ ರೇಬಿಡ್ ದನಗಳಲ್ಲಿ ಕಂಡುಬರುವಂಥ ರೋಗ ಲಕ್ಷಣಗಳು ಹಿಂಭಾಗದ ಕಾಲುಗಳ ಅಸಹಜ ಚಲನೆ, ಅತಿಯಾದ ಜೊಲ್ಲು ಸುರಿಸುವಿಕೆ, ಹಾಲಿನ ಇಳುವರಿಯಲ್ಲಿ ಇಳಿಕೆ, ಆಕ್ರಮಣಶೀಲತೆ, ಹೆಚ್ಚಾದ ಮೈತುರಿಕೆ, ಚಲನೆಯ ಹತೋಟಿಯನ್ನು ತಪ್ಪುವುದು, ನಿರಂತರ ಮಲ ವಿಸರ್ಜನೆ ಹಾಗೂ ನಿರಂತರ ಕೂಗುವುದು. ರೋಗ ಲಕ್ಷಣಗಳು ಕಾಣಿಸಿಕೊಂಡರೆ ಚಿಕಿತ್ಸೆಯ ಹೊರತಾಗಿಯೂ ಫಲಿತಾಂಶ ಯಾವಾಗಲೂ ಸಾವಿಗೆ ಕಾರಣವಾಗುತ್ತವೆ. ಹಾಗಾಗಿ ರೇಬಿಸ್ ತಡೆಗಟ್ಟಲು ಕೆಲವೊಂದು ಮಾರ್ಗಗಳೇನೆಂದರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಎಲ್ಲ ನಾಯಿ ಬೆಕ್ಕುಗಳಿಗೆ ಮುಂಜಾಗ್ರತಾ ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಅನ್ನು ದಯವಿಟ್ಟು ಕೊಡಿ. ಒಂದು ವೇಳೆ ನಿಮಗೆ ಅಥವಾ ನಿಮ್ಮ ಪ್ರಾಣಿಗಳಿಗೆ ಯಾವುದಾದರೂ ಪ್ರಾಣಿ ಕಚ್ಚಿದರೆ ಅಥವಾ ರೇಬಿಡ್ ಸಸ್ಪೆಕ್ಟೆಡ್ ಪ್ರಾಣಿಯು ಕಚ್ಚಿದರೆ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ವೈದ್ಯರು ವ್ಯಾಕ್ಸಿನೇಷನ್ ಕೊಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಒಂದು ವೇಳೆ ಯಾವುದಾದ್ರೂ ಪ್ರಾಣಿ ಕಚ್ಚಿದ ಗಾಯವನ್ನು ಮಿನಿಮಮ್ 10 ರಿಂದ 15 ನಿಮಿಷದವರೆಗೆ ನೀರು ಮತ್ತು ಸೋಪಿನಿಂದ ತೊಳೆಯಬೇಕು. ಯಾವುದೇ ಕಾಡು ಪ್ರಾಣಿ ಅಥವಾ ಬೀದಿ ಪ್ರಾಣಿ ವಿಚಿತ್ರವಾಗಿ ಆಡುತ್ತಿದ್ದರೆ ದಯವಿಟ್ಟು ಸಂಬಂಧಿತ ಅಧಿಕಾರಿಗಳಿಗೆ ಅದರ ಬಗ್ಗೆ ಮಾಹಿತಿ ನೀಡಿ. ದಯವಿಟ್ಟು ಎಲ್ಲರೂ ನಿಮ್ಮ ಎಲ್ಲ ನಾಯಿ ಬೆಕ್ಕುಗಳಿಗೂ ವ್ಯಾಕ್ಸಿನೇಷನ್ ಕೊಡಿ. ಈ ರೋಗ ತಡೆಗಟ್ಟುವಲ್ಲಿ ನಿಮ್ಮ ಪಾತ್ರ ವಹಿಸಿ ಹಾಗೂ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಡಿ. ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ಇನ್ನೊಂದು ಕೋರಿಕೆ ಏನೆಂದರೆ ಇಲ್ಲಿ ಇವತ್ತು ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳ ಉಚಿತ ದತ್ತು ಕೊಡುವ ಶಿಬಿರ ಕೂಡ ನಡೆಯಲಿದೆ. ಎಲ್ಲರೂ ಆದಷ್ಟು ಮರಿಗಳನ್ನು ದತ್ತು ಪಡೆಯಿರಿ. ಅನ್ಫಾರ್ಚುನೇಟ್ ಸಿಚುವೇಶನ್ನಿಂದ ಅಂದರೆ ದುರದೃಷ್ಟಕ ಸಂದರ್ಭಗಳಿಂದ ಪ್ರಾಣಿಗಳು ಶೆಲ್ಟರ್ಗೆ ಬರುತ್ತವೆ. ಅವರೆಲ್ಲರಿಗೆ ಬೇಕಾಗಿರುವುದು ನಮ್ಮ ಪ್ರೀತಿ ಮತ್ತು ಕಾಳಜಿ ಮಾತ್ರ. ನೀವೊಂದು ನಾಯಿ ಮರಿಯನ್ನು ಅಥವಾ ಬೆಕ್ಕಿನ ಮರಿಯನ್ನು ತಗೊಂಡ್ರೆ ಅದರ ಅತ್ಯಂತವಾದ ಅಮೂಲ್ಯವಾದ ಜೀವನವನ್ನು ಉಳಿಸಿದಂತಾಗುತ್ತದೆ. ಈಗ ನಾಯಿ ಮರಿಗಳು ಶೆಲ್ಟರ್ನಲ್ಲಿ ಡೈಲಿ ಸುಮಾರು ಜನರೊಂದಿಗೆ ಒಡನಾಟ ಹೊಂದಿರುತ್ತವೆ. ಸೊ ದೇ ಆರ್ ಪಾರ್ಷಿಯಲಿ ಟ್ರೈನ್ಡ್, ಭಾಗಶಃ ತರಬೇತಿಯನ್ನು ಹೊಂದಿರುತ್ತವೆ. ಸೊ ದೇ ಮೇಕ್ ವೆರಿ ಗುಡ್ ಪೆಟ್ ಆನಿಮಲ್ಸ್. ಪ್ರಾಣಿಗಳನ್ನು ದತ್ತು ಪಡೆಯುವುದರಿಂದ
ಇದರಿಂದ ನಿರಾಶ್ರಿತ ಪ್ರಾಣಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು, ಹಾಗೆ ಪ್ರಾಣಿಗಳ ಅಧಿಕ ಸಂಖ್ಯೆಯನ್ನು ಕೂಡ ತಡೆಯಬಹುದು. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಹಾಗೂ ಪ್ರಾಣಿಗಳ ಜೀವನವನ್ನು ಕೂಡ ಸುಧಾರಿಸಬಹುದು. ಸೊ ದಯವಿಟ್ಟು ಎಲ್ಲರೂ ನಮ್ಮ ಮುಟ್ಟಿಕರುಗಳನ್ನು ದತ್ತು ಪಡೆಯಿರಿ. ಈ ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ರೇಬಿಸ್ ಒಂದಷ್ಟು ರೋಗ ಗುಣಲಕ್ಷಣಗಳ ಬಗ್ಗೆ ಮಾಹಿತಿ ನೀಡಿದ ಡಾಕ್ಟರ್ ದೀಕ್ಷಾ ಇವರಿಗೆ ಸೇರಿದ ಮಾತ ಬಂಧುಗಳಿಗೆ ನಮಸ್ಕಾರ. ಇನಿ ನಡಪನಂಚಿನ ಈ ಲಸಿಕಾ ಕಾರ್ಯಕ್ರಮವು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಯುವವಾಹಿನಿ ಅಂಚನೆ ನಮ್ಮ RCC ಕೊಲ್ಯ ಮತ್ತು ಶಾರದಾ ಮಹೋತ್ಸವ ಮಾತೆಲ್ಲ ಒಟ್ಟಿಗೆ ಸೇರಿದಂತೆ ಆ್ಯನಿಮಲ್ ಟ್ರಸ್ಟ್ ಕ್ಲಬ್ ಒಟ್ಟಿಗೆ ಸೇರಿದ ಈ ಕಾರ್ಯಕ್ರಮ ಕೊರಲು ಮಲ್ತಂದುಲ್ಲೇರಿ. ಈ ಕಾರ್ಯಕ್ರಮ ಒಂಜಿ ದಯಾಮಯ ಕಾರ್ಯಕ್ರಮ ಅಂತ ಪನ್ನಿರೇನು ಆಸೆ ಪಡ್ಬೇಕು. ದಯಪಂಡ ನಮ್ಮ ಜನಕ್ಕಳು ಜೋಕ್ಲೇನಿ ಐತೆ ಸ್ಪೋರ್ಟ್ ಸಾಂಗ್ಪೀರ ಅಂಚನೆ ಪ್ರಾಣಿಗಳೆಲ್ಲ ಆರೋಗ್ಯನ ಐತ ಬಗ್ಗೆ ಚಿಂತನೆ ಮಲ್ಪ ನಾವು ಮಲ್ಲ ಕೆಲಸ ಅಂದು ಪಂಡೊಂದು ಇನಿ ಈ ಕೊಲ್ಯ ಎಂಕಲ್ನ RCC ಭಾರಿ ಪೂರ್ಣದ ಕೆಲಸ ಬರ್ಕಾಗಿ ನಾವು 21 ವರ್ಷದಿಂದ ಮಲ್ಕೊಂಡು ಎಂಕಲಾಯಿಟ್ಟು ಸಹಭಾಗಿಗಳಾದುಲ್ಲ ಈ ಕಾರ್ಯಕ್ರಮ 40 ವರ್ಷ ಮುಂದುವರಿಯಡಿ ಈ ಪ್ರಾಣಿಲೇಖಲ ನಮ್ಮ ಒಂಜಿ ಆ ಪೊರ್ಲುದ ಮುಂಜಿ ಮರದು ಕೊರ್ಪನ ಅಂಚಿನ ಲಸಿಕೆ ಪಾಠ ಅಂಚಿನ ಕಾರ್ಯಕ್ರಮ ನಡ್ತೊಂದು ಪಡ ಆಕಲ್ನ ಆರೋಗ್ಯಲ ನಮ್ಮ ಮನುಷ್ಯನ ಆರೋಗ್ಯದ ಲೆಕ್ಕನೆ ಬಹಳ ಪ್ರಾಮುಖ್ಯ ಪಂಡೊಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಮಾತೆಗಳ ಮಗದೊಮ್ಮೆಯನ್ನು ಹೃತ್ಪೂರ್ವಕ ಸೊಲ್ಮೆ ಸಂದಾವು ಎನ್ನ ರಡ್ಡು ಪಾತ್ರ ನಿಮಗೆ ಧನ್ಯವಾದ. ಈಗ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಯುವಕರಲ್ಲಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಬಂದಿದ್ದಾರೆ. ಯುವವಾಹಿನಿ ರಿಜಿಸ್ಟರ್ ಕೊಲೆ ಘಟಕ ಇದರ ಅಧ್ಯಕ್ಷರಾದ ಶ್ರೀ ಲತೀಶ್ ಎಂ ಶಂಕರ್ಗಿ. ಓಂ ಶ್ರೀ ಗುರುಭ್ಯೋ ನಮಃ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ತಾಯಿ ಶಾರದೆಯ ಪಾದ ಅರವಿಂದಗಳಿಗೆ ನಮಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ನಮನಗಳನ್ನು ಸಲ್ಲಿಸುತ್ತಾ, ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟರಿ ಸಮುದಾಯ ದಳ ಕೊಲ್ಯ ಇದರ ಆತಿಥ್ಯದಲ್ಲಿ ಎನಿಮಲ್ ಕೇರ್ ಟ್ರಸ್ಟ್ ಹಾಗೂ ಇದರ ಸಹಕಾರದಲ್ಲಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಹಾಗೂ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಇದರ ಸಹಯೋಗದಲ್ಲಿ ನಡೆಯುವ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ 2 ನಲ್ನುಡಿಗಳನ್ನು ಆಡಲು ತುಂಬ ಇಷ್ಟಪಡುತ್ತೇನೆ. ಬಂಧುಗಳೇ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳಲ್ಲಿ ಒಂದು ರೋಟರಿ ಕ್ಲಬ್. ಈ ರೋಟರಿ ಕ್ಲಬ್ನ ಮಂಗಳೂರು ಪೂರ್ವ ಅದರಲ್ಲಿ ಒಂದು ಅಂಗಸಂಸ್ಥೆ. ಈ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿ ಅರ್ಥಪೂರ್ಣವಾದ ಕೆಲವೊಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತದೆ. ಇವುಗಳಲ್ಲಿ ಇಂದಿನ ಉಚಿತ ಹುಚ್ಚುನಾಯಿ ನಿಯಂತ್ರಣ ಲಸಿಕಾ ಶಿಬಿರವು ಒಂದು. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮನ್ನು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಹಾಗೂ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರಲ್ಲಿ ನಮ್ಮನ್ನು ಸೇರ್ಪಡೆಗೊಳಿಸಿದ್ದಕ್ಕೆ ನಾನು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾಗಿ, ಅದೇ ರೀತಿ ಯುವವಾಹಿನಿ ರಿಜಿಸ್ಟರ್ಡ್ ಇದರ ಸರ್ವ ಸದಸ್ಯರ ಪರವಾಗಿ ಅವರಿಗೆ ಹೃನ್ಮನದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಬಂಧುಗಳೇ, ಮನುಷ್ಯರೊಳಗೆ ಸ್ನೇಹ ಬಾಂಧವ್ಯಗಳು ಶಿಥಿಲಗೊಳ್ಳುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ನಾವು ಮೂಕ ಪ್ರಾಣಿಗಳಿಗೆ ನೀಡುವ ಪ್ರೀತಿ ನಿಜಕ್ಕೂ ಅದೊಂದು ಅದಮ್ಯವಾದ ಸಂತೋಷವನ್ನು ನಮಗೆ ತಂದುಕೊಡುತ್ತದೆ. ನಾವು 1 ಪಟ್ಟು ಪ್ರೀತಿಯನ್ನು ನಮ್ಮ ಮೂಕ ಪ್ರಾಣಿಗಳಿಗೆ ನೀಡಿದರೆ ಅದು 10 ಪಟ್ಟು ಪ್ರೀತಿಯನ್ನು ನಮಗೆ ಖಂಡಿತವಾಗಿ ಕೊಡುತ್ತದೆ. ಈ ಒಂದು ಅವಿನಾಭಾವ ಸಂಬಂಧ ನಾವು ಮೂಕ ಪ್ರಾಣಿಗಳೊಂದಿಗೆ ಯಾವ ರೀತಿಯ ಆ ಒಂದು ಸ್ನೇಹ ಬಾಂಧವ್ಯವನ್ನು ಇರಿಸಿಕೊಂಡಿದ್ದೇವೆ ಎಂಬುದರ ಮೂಲಕ ನಮಗೆ ಅರಿವಾಗುತ್ತದೆ. ಅತಿಯಾದರೆ ಅಮೃತವು ವಿಷವಿದ್ದಂತೆ ಎಂಬ ಗಾದೆ ಮಾತಿನೊಂದಿಗೆ ನಾವು ಮೂಕ ಪ್ರಾಣಿಗಳೊಂದಿಗೆ ಎಷ್ಟು ಬೇಕು ಅಷ್ಟು ರೀತಿಯಲ್ಲಿ ನಮ್ಮ ಸ್ನೇಹ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕು. ಇಲ್ಲದಿದ್ದರೆ ಕೆಲವೊಂದು ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇರುತ್ತದೆ. ಹೀಗೆ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಹಾಗೂ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ಸರ್ವ ಪದಾಧಿಕಾರಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಸಮಯ ಮಿತಿ ಮೀರಿದೆ. ಧನ್ಯವಾದ. ಕಾರ್ಯಕ್ರಮವನ್ನು ಸರಳ ಹಾಗೂ ಚೊಕ್ಕವಾಗಿ ಮುಗಿಸಲು ಯೋಜನೆಯನ್ನು ಹಾಕುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಸಾರ್ವಜನಿಕ ಶ್ರೀ ಶಾರದಾ ಸಮಿತಿಯ ಇದರ ಅಧ್ಯಕ್ಷರು. ಇವರನ್ನು ಸರ್ವ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಪೂರ್ವ ಇದರ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರನ್ನು ಸರ್ವ ಅಂಗಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ಜಂಟಿ ಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮಾಧ್ಯಮದ ಮಿತ್ರರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಈ ಸಂದರ್ಭದಲ್ಲಿ ಹೃನ್ಮನದ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ
ಆಗಮಿಸಿದ ಎಲ್ಲ ಬಂಧುಗಳಿಗೂ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರ ಇದರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ವಂದನೆ. ಧನ್ಯವಾದ ಸಮರ್ಪಿಸಿದ ಯುವಭಾವಿ ವಿಜೇಶ್ವರ ಕೊಲ್ಲಿಘಟ್ಟ ಇದರ ಅಧ್ಯಕ್ಷರಾದ ಶ್ರೀ ಲತೀಶ್ ಕೊಲ್ಲಿಗೆ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಇನ್ನು ಮುಂದಕ್ಕೆ ಹುಚ್ಚುನಾಯಿ ಲಸಿಕಾ ಶಿಬಿರ ಆರಂಭಗೊಳ್ಳುತ್ತದೆ. ಈಗ